ಮಂಗಳೂರಿಗೆ ಕೇರಳದ ಕೊಚ್ಚಿಯಿಂದ ಗ್ಯಾಸ್ ಪೈಪ್ಲೈನ್ ಬರುತ್ತಿದೆ. ಮುಂದೆ ಮನೆ ಮನೆಗೆ ನಲ್ಲಿ ನೀರಿನಂತೆ ಗ್ಯಾಸ್ ಪೂರೈಕೆಯಾಗುತ್ತದೆ. ಮಂಗಳೂರು ಮತ್ತಷ್ಟು ಸ್ಮಾರ್ಟ್ ಆಗುತ್ತದೆ ಎಂಬ ದೊಡ್ಡ ದೊಡ್ಡ ಕನಸುಗಳನ್ನು ನಗರವಾಸಿಗಳು ಕಾಣುತ್ತಿದ್ದರೆ, ಅತ್ತ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿರುವ ಭಾಗದ ನೂರಾರು ರೈತರು, ಭೂ ಮಾಲೀಕರು ಈಗಾಗಲೇ ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದಾರೆ. ಕೇರಳದ ಕೊಚ್ಚಿಯಿಂದ ಮಂಗಳೂರಿಗೆ ನೈಸರ್ಗಿಕ ಅನಿಲ ಪೂರೈಸುವ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪೈಪ್ಲೈನ್ ಕಾಮಗಾರಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬಿಸಿಲು ಎನ್ನದೆ ಭರದಿಂದ ನಡೆಯುತ್ತಿದೆ. ಒಟ್ಟು 437 ಕಿಲೋಮೀಟರ್ ಉದ್ದದ ಪೈಪ್ಲೈನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 34 ಕಿಲೋಮೀಟರ್ ಸೇರಿದ್ದು, ಅದರಲ್ಲಿ 25 ಕಿಲೋಮೀಟರ್ಗೂ ಅಧಿಕ ಕಾಮಗಾರಿ ಪ್ರಗತಿಯಲ್ಲಿದೆ. ಕೇರಳದಲ್ಲಿ ಭಾರಿ ಪ್ರತಿರೋಧದ ನಡುವೆಯೇ ಕಾಮಗಾರಿ ನಡೆಯುತ್ತಿದ್ರೆ, ದಕ್ಷಿಣ ಕನ್ನಡದ ರೈತರು ಹಾಗೂ ಭೂ ಮಾಲೀಕರಿಗೆ ಪರಿಹಾರ ನೀಡಿ ಬಾಯಿ ಮುಚ್ಚಿಸುತ್ತಿರುವುದರಿಂದ ದೊಡ್ಡ ಮಟ್ಟದ ಬಹಿರಂಗ ವಿರೋಧ ಕಂಡುಬಂದಿಲ್ಲ. ಆದರೆ ಕಾಮಗಾರಿಯ ಓಘಕ್ಕೆ ಈಗಲೇ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಹುತೇಕ ಸಂತ್ರಸ್ತರಿಗೆ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲದಿರುವುದರಿಂದ ಭವಿಷ್ಯದಲ್ಲಿ ಏನು ಅನಾಹುತ ಕಾದಿದೆಯೋ ಎಂಬ ಆತಂಕದಲ್ಲಿದ್ದಾರೆ. ಈ ಪೈಪ್ಲೈನ್ ಬಂಟ್ವಾಳ ಮತ್ತು ಮಂಗಳೂರಿನ 16 ಹಳ್ಳಿಗಳ ಮೂಲಕ ಹಾದು ಹೋಗಲಿದೆ. ಇದೀಗ ಬಂಟ್ವಾಳದ ಹಳ್ಳಿಗಳಲ್ಲಿ ಕಾಮಗಾರಿ ನಡೆಯುತ್ತಿದೆ. ಗೇಲ್ ಕಂಪನಿಯ ಜೆಸಿಪಿ, ಹಿಟಾಚಿ ಯಂತ್ರಗಳು ತೋಟ, ಫಲವತ್ತಾದ ಗದ್ದೆ, ತೋಡು, ದಾರಿ ಯಾವುದನ್ನ ಲೆಕ್ಕಿಸದೆ 10 ಮೀಟರ್ ಅಗಲದ ಸರ್ವ ಸೊತ್ತನ್ನ ನೆಲಸಮಗೊಳಿಸುತ್ತಾ ಮುನ್ನುಗ್ಗುತ್ತಿದೆ. ಪೈಪ್ ವೆಲ್ಡಿಂಗ್ ಮೆಷಿನ್ಗಳು, ಲಾರಿಗಳ ನಿರಂತರ ಸಂಚಾರದಿಂದ ಹಾಗೂ ಇತ್ತೀಚೆಗೆ ಮಳೆಯೂ ಬಂದಿರುವುದರಿಂದ ಪೈಪ್ ಸಾಗುವ ದಾರಿಯುದ್ದಕ್ಕೂ ರಾಡಿ ಎದ್ದಿದೆ. ಇದರಿಂದಾಗಿ ರೈತರು ತಮ್ಮ ಉಳಿದ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಅಸಾಧ್ಯವಾದ ಪರಿಸ್ಥಿತಿಗೆ ತಲುಪಿದ್ದಾರೆ. ಮಳೆಗಾಲದಲ್ಲೇ ಈ ಕಾಮಗಾರಿ ನಡೆಯುತ್ತಿರುವುದರಿಂದ ಸಣ್ಣ ಪುಟ್ಟ ತೋಡುಗಳೆಲ್ಲ ಮುಚ್ಚಲ್ಪಟ್ಟಿವೆ. ನೀರು ಹರಿಯಲು ದಾರಿ ಇಲ್ಲದೆ ಬೆಳೆ ಬೆಳೆಯುವ ಇತರ ಭಾಗಗಳಿಗೂ ನೀರು ನುಗ್ಗಿ ಬೆಳೆ ಹಾನಿಯಾಗುವ ಆತಂಕ ಒಂದೆಡೆಯಾದರೆ, ತೋಟಗಳಲ್ಲಿ ನೀರು ನಿಂತು ಹಾಳಾಗುವ ಅಪಾಯವೂ ಇದ್ದೇ ಇದೆ. ಪೈಪ್ಲೈನ್ ದಾರಿಯುದ್ದಕ್ಕೂ ತೋಟ, ಗದ್ದೆಗಳನ್ನ ನೆಲಸಮಗೊಳಿಸಿ ರಸ್ತೆ ಮಾಡಿ ಕೆಸರು ಗದ್ದೆಯಂತೆ ಮಾಡಿದ್ದಾರೆ. ಮಳೆಗಾಲದ ಮುನ್ನೆಚ್ಚರಿಕೆಗಾಗಿ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಲ್ಲ. ಹೀಗೆ ಮಾಡಿದ್ರೆ ರೈತರು ಮಳೆಗಾಲವನ್ನ ಎದುರಿಸುವುದು ಹೇಗೆ? ಪಾದಲ್ಪಾಡಿಯಲ್ಲಿ ತೋಡನ್ನೇ ಬಂದ್ ಮಾಡಿದ್ರು. ನಾವು ಧ್ವನಿ ಎತ್ತಿದ್ದಕ್ಕೆ ಮತ್ತೆ ಬಿಡಿಸಿಕೊಟ್ರು. ಆದ್ರೆ ಅಸಹಾಯಕ ಹೆಚ್ಚಿರುವ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಧ್ವನಿ ಎತ್ತುತ್ತಾರೆ? ಅಲ್ಲದೆ ಕೆಲಸಗಾರರು ಹಿಂದಿ ಭಾಷಿಕರಾಗಿರುವುದರಿಂದ ರೈತರಿಗೂ ಸಂವಹನಕ್ಕೆ ಸಮಸ್ಯೆಯಾಗಿದೆ ಎಂದು ರೈತ ನರಸಿಂಹ ಭಟ್ ಅಳಲು ತೋಡಿಕೊಂಡಿದ್ದಾರೆ. ನಾಗರಿಕರಿಗೆ ತುಂಬ ತೊಂದರೆ ಆಗಿದೆ ಇದರಲ್ಲಿ. ಅಂದರೆ ತೋಡಿನ ಬದಿಯಲ್ಲಿರುವ ದಾರಿಯನ್ನೆಲ್ಲ ಕಟ್ ಮಾಡಿದ್ದಾರೆ. ಆಮೇಲೆ ನೀರಿನ ವ್ಯವಸ್ಥೆಯನ್ನು ಮಾಡಲಿಲ್ಲ. ನೀರು ಹರಿಲಿಕ್ಕೆ ಯಾವುದೇ ವ್ಯವಸ್ಥೆ ಮಾಡಲಿಲ್ಲ. ಕಸವನ್ನೆಲ್ಲ ತೋಡಿನಲ್ಲಿ ಬಂದ್ ಮಾಡಿ, ಇನ್ನು ಮಳೆಗಾಲ ಈಗಾಗಲೇ ಸ್ಟಾರ್ಟ್ ಆಗಿದೆ. ಆ ಮಳೆಗಾಲದ ನೀರೆಲ್ಲ ಊರಿನಲ್ಲಿ ಇದ್ದ ತೋಟಗಳನ್ನು ಎಲ್ಲ ನಾಶ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಈ ಪೈಪ್ಲೈನ್ ಕೆಲಸ ಮಾಡುವಾಗಲೂ ಹಾಗೆ ಅವರು ಬೇಕಾದಕ್ಕಿಂತ ಜಾಸ್ತಿ ಜಾಗ ಯೂಸ್ ಮಾಡಿದ್ದಾರೆ. ಕೆಲವು ಕಡೆ ಲೈನ್ ಬಿಟ್ಟು ಆಚೆ ಈಚೆ ಎಲ್ಲ ಮರಗಳನ್ನು ಉರುಳಿಸಿದ್ದಾರೆ. ಮತ್ತು ಮರ ಕಡಿದು ಕ್ಲೀನ್ ಮಾಡಿ ಕೊಟ್ಟ ಜಾಗದಲ್ಲಿ ಸಹ ಉಳಿದವರ ಮರಗಳನ್ನು ತಂದು ರಾಶಿ ಹಾಕಿ ಅವರಿಗೆ ಮುಂದೆ ಕೃಷಿ ಚಟುವಟಿಕೆ ಆಗಲಿ ಯಾವುದನ್ನು ಮಾಡದಾಗೆ ಮಾಡಿದ್ದಾರೆ ಈ ಜಾಗದಲ್ಲಿ. ಆರೀಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.